ನಮ್ಮ ಟಿ ವಿ ಎಲ್ಲ ವೀಕ್ಷಕ ಬಾಂಧವರಿಗೆ ಹೃದಯಪೂರ್ವಕ ಸ್ವಾಗತ. ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ ಸಂಘನಿಕೇತನ ಮಂಗಳೂರು ನಮ್ಮ ಟಿ ವಿ ಪ್ರಸ್ತುತಪಡಿಸುವ ಆರೋಗ್ಯಕ್ಕಾಗಿ ಈ ಯೋಗ ಈ ಸಂಚಿಕೆಯ ಮಾಲಿಕೆಯಲ್ಲಿ ಯೋಗದ ಬಗೆಗಿನ ಕೆಲವು ಮಾಹಿತಿಗಳನ್ನು ಪಡೆಯೋಣ. ಆರಂಭದಲ್ಲಿ ಎಂದಿನಂತೆ ಯೋಗ ಮಂತ್ರ, ಇಷ್ಟ ದೇವರನ್ನು ನೆನೆಸಿಕೊಂಡು ಯೋಗ ಮಂತ್ರ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆತ್ಮೀಯ ಎಲ್ಲ ಬಂಧುಗಳೇ, ಎಂದಿನಂತೆ ಆರಂಭದಲ್ಲಿ ಏಕಾಗ್ರತೆಗೆ ಶಾಂತವಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಒಂದು ಚಿಕ್ಕ ಧ್ಯಾನ ಮಾಡೋಣ. ಬೆನ್ನು, ಕುತ್ತಿಗೆ, ಶಿರಸ್ಸು ನೇರ, ದೇಹ ಸಡಿಲ, ಕಣ್ಣು ಮುಚ್ಚೋಣ ಹಾಗೂ ಆಂತರಿಕ ವಿಷಯಗಳಾದ ಶ್ವಾಸೋಚ್ಛ್ವಾಸವನ್ನೇ ಗಮನಿಸೋಣ. ಹಾಗೆ ನಿಧಾನವಾಗಿ ಸಹಜ ಸ್ಥಿತಿ. ಎಂದಿನಂತೆ ಸುಖ ಪ್ರಾಣಾಯಾಮ ಇದು ಕಡ್ಡಾಯ. ನಾವು ನಿತ್ಯ ಯೋಗ ಮಾಡುವಾಗ ಆರಂಭದಲ್ಲಿ ಸರಳ ಧ್ಯಾನ, ಅಂದರೆ ನಾವು ಏಕಾಗ್ರತೆಗೆ ಹಾಗೂ ಶಾಂತವಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ, ಗಾಢವಾದ ಮೌನಕ್ಕೆ ಬರಲಿಕ್ಕೆ, ನಾನು ಯೋಗದ ವಲಯಕ್ಕೆ ಬರಲಿಕ್ಕೆ, ಯೋಗದ ಟ್ರ್ಯಾಕಿಗೆ ಬರಲಿಕ್ಕೆ ಪ್ರಾರಂಭದಲ್ಲಿ ಇಷ್ಟದೇವರ ಧ್ಯಾನ, ಆಮೇಲೆ ಪ್ರಾಣಾಯಾಮ, ಮನಸ್ಸಿನ ಚಂಚಲತೆಯನ್ನು ಇನ್ನಷ್ಟು ದೂರೀಕರಿಸಲಿಕ್ಕೆ, ಏಕಾಗ್ರತೆ ಬರಲಿಕ್ಕೆ ಸರಳ ಪ್ರಾಣಾಯಾಮ ಮತ್ತು ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗಲಿಕ್ಕೆ. ಆರಂಭ ಎಂದಿನಂತೆ ಚಿನ್ಮುದ್ರೆ, ರೇಚಕ, ಆಮೇಲೆ ಪೂರಕ, ರೇಚಕ, ಹಾಗೆ ಮೂರು ಬಾರಿ. ದೀರ್ಘವಾಗಿ ಉಸಿರು ಹೀಗೆ ತೆಗೆದುಕೊಳ್ಬೇಕು ಬಂಧುಗಳೇ, ಹಾಗೆ ದೀರ್ಘವಾಗಿ ಉಸಿರು ಬಿಡಬೇಕು. ಇದೊಂದು ಸರಳ ಪ್ರಾಣಾಯಾಮ. ಹೆಚ್ಚಿನ ಆಮ್ಲನಕ್ಕೆ ಹೋಗ್ತದೆ, ಅಷ್ಟೇ ಮಲಿನ ಗಾಳಿ, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರಲಿಕ್ಕೆ ಅಭ್ಯಾಸದ ಮೇಲೆ 6 ಬಾರಿ 9 ಬಾರಿ ಎಲ್ಲ ಮಾಡ್ಬೋದು. ಈಗ ಪ್ರಸಕ್ತ ಪರಿಸ್ಥಿತಿಗೆ ಇರುವಂತಹ ಸಮಸ್ಯೆಗೆ ನಮಗೆ ಶ್ವಾಸಕೋಶದ ಸಾಮರ್ಥ್ಯ ಮತ್ತು ಬಲಿಷ್ಠಗೊಳ್ಳಲಿಕ್ಕೆ, ಸಮರ್ಪಕವಾಗಿ ವಾಯು ಸಂಚಾರ ಆಗಲಿಕ್ಕೆ, ಅದು ವಾಯು ನಾಳಗಳಲ್ಲಿ ಹೋಗಲಿಕ್ಕೆ ಈಗ ಸುಖ ಪ್ರಾಣಾಯಾಮ, ಅದನ್ನು ಈ ಒಂದು ಭಾಗದಲ್ಲಿ ಪಾರ್ಶ್ವದಲ್ಲಿ ನೋಡೋಣ. ಸುಖ ಪ್ರಾಣಾಯಾಮ ಪ್ರಕಾರ 1 ನಮ್ಮ ಲಂಗ್ಸಿನ ಒಂದು ಆರೋಗ್ಯಕ್ಕೆ ಇನ್ನಷ್ಟು ಬಲಿಷ್ಠಗೊಳ್ಳಲಿಕ್ಕೆ ಸಹಕಾರಿ. ಇದೊಂದು ಸರಳ ವಿಧಾನ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಿಂದೆ ಬಾಗಬೇಕು. ನೆಕ್ ಆ್ಯಂಡ್ ಹೆಡ್ ಹ್ಯಾಂಗಿ ನೋಡಿ, ಎಲ್ಲ ವೈಡ್ ಆಗಬೇಕು. ಎಕ್ಸೇಲ್, ಕಮ್ ಬ್ಯಾಕ್. ಇನ್ನೊಮ್ಮೆ ಬೆನ್ನು ಕುತ್ತಿಗೆ ನೇರ, ಅದೆಲ್ಲ ಸಮಂ ಕಾಯೋ ಶಿರೋ ಕ್ರೀಮಂ. ಇನ್ಹೇಲ್ ಅಂದರೆ ಪೂರಕ, ಅಲ್ಲಿ ಫುಲ್ ಸ್ಟ್ರೆಚ್ ಮಾಡಬೇಕು, ಎಕ್ಸ್ಪಾಂಡ್ ಮಾಡಬೇಕು. ರೇಚಕ, ಎಕ್ಸೇಲ್. ಇನ್ನೊಮ್ಮೆ ನೋಡ, ಇದು ಇನ್ನೊಮ್ಮೆ ಇನ್ಹೇಲ್. ಅಸ್ತಮ, ಅಲರ್ಜಿ, ಸೈನಸೈಟಿಸ್ ಸಮಸ್ಯೆ ನಿಯಂತ್ರಣಕ್ಕೆ, ಆಮೇಲೆ ಲಂಗ್ಸ್ ಕೆಪ್ಯಾಸಿಟಿ ಹೆಚ್ಚಾಗಲಿಕ್ಕೆ ಒಳ್ಳೆಯದು. ರಿಲ್ಯಾಕ್ಸ್. ಅದಕ್ಕೆ ನಾವು ಸ್ವಲ್ಪ ಫಿಟ್ ಇದ್ದಾಗ ಇದನ್ನೆಲ್ಲ ಮಾಡ್ತಾಯಿದ್ರೆ ಇನ್ ಕೇಸ್ ವೈರಸ್ ಬಂದು ಸಹ ಹೆಚ್ಚು ಮಲ್ಟಿಪ್ಲೈ ಆಗೋದಿಲ್ಲ, ಯಾಕಂದರೆ ಇದು ಸ್ಟ್ರಾಂಗ್ ಇರ್ತದೆ. ಆಗ ರೋಗ ನಿರೋಧ ಶಕ್ತಿ ಹೆಚ್ಚಬೇಕು. ಈಗ ವೈದ್ಯರು ಹೇಳುವುದಾಗೆ ನಿಮ್ಮ ರೋಗ ನಿರೋಧ ಶಕ್ತಿ ಹೆಚ್ಚುಪಡಿಸಿ, ಅದಕ್ಕೆ ಬೇಕಾಗುವ ಆಹಾರ ತೆಗೊಳ್ಳಿ, ವ್ಯಾಯಾಮ ಮಾಡಿ, ಎಕ್ಸಸೈಸ್ ಮಾಡಿ ಅಂತೇಳಿ ಭಾರತ ಸರ್ಕಾರದ ಆಯುಷ್ ಇಲಾಖೆಯಿಂದ ಅದರ ಮಂತ್ರಾಲಯದ ಪಟ್ಟಿಯೇ ಬಿಡುಗಡೆ ಮಾಡಿದ್ದಾರೆ. ಆದ ಕಾರಣ ನಾವು ಇದನ್ನು ಮಾಡಲೇಬೇಕಾಗ್ತದೆ ಪ್ರಸಕ್ತ ಪರಿಸ್ಥಿತಿ. ಇಲ್ಲ ನಾವು ಬೆಳಿಗ್ಗೆ ಸಂಜೆಯವರು ಸುಮ್ಮನೆ ಕೂತ್ಕೊಳ್ಳೋದು, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಕಾಯಿಲೆಗಳು ಬರೋದು ಸಹಜ ಬಂಧುಗಳೇ. ಇಂಥದ್ದೆಲ್ಲ ಸಣ್ಣದು ಚಿಕ್ಕ ಚಿಕ್ಕ ವ್ಯಾಯಾಮ ಯೋಗ ಮಾಡಿದರೆ ಧಾರಾಳ ಸಾಕಾಗ್ತದೆ. ಇನ್ನೊಮ್ಮೆ ಕೊನೆ ಬಾರಿ ಇನ್ಹೇಲ್. ಇದು ತುಂಬ ಕುತ್ತಿಗೆ ನೋವಿದ್ದವರಿಗೆ ನಾವು ಬೇಡ ಹೇಳ್ತೀವಿ. ಎಕ್ಸೇಲ್. ಈ ರೀತಿ ಎಷ್ಟು ಮಾಡ್ಬೋದು? 6 ಬಾರಿ 9 ಬಾರಿ ಎಲ್ಲ ಸಾಕು. ಅದು ಬೆಳಿಗ್ಗೆ ಮಾಡಬೇಕು, ಕಷ್ಟ ಸಂಜೆ ಸಹ ಮಾಡಬಹುದು ಬಂಧುಗಳೇ. ಇನ್ನೀಗ ನಾವು ಮಲಗಿಕೊಂಡು ಮಾಡುವ ಕೆಲವು ಆಸನಗಳನ್ನು ನೋಡೋಣ. ಅದರಲ್ಲಿ ಸರ್ವಾಂಗಾಸನ, ಅದು ವಿಶೇಷವಾಗಿ ನಮ್ಮ ಶ್ವಾಸಕೋಶದ ಸಾಮರ್ಥ್ಯಕ್ಕೆ,
ಅಂದರೆ ಅಲ್ಲಿ ಉದರದಲ್ಲಿ ಶ್ವಾಸ ಉಂಟಾಗ್ತದೆ. ಆವಾಗ ರಕ್ತ ಪರಿಚಯ ಮತ್ತು ಥೈಮಸ್ ಗ್ಲ್ಯಾಂಡಿಂದ ರಕ್ತ ಕಣಗಳು ಅಂದರೆ ವೈಟ್ ಬ್ಲಡ್ ಸೆಲ್ ಸರಿಯಾಗಿ ಚಲಿಸಲಿಕ್ಕೆಲ್ಲ ಸಹಾಯವಾಗ್ತದೆ. ನೋಡೋಣ ಬಂಧುಗಳೇ, ಈಗ ನಾವು ಸರ್ವ ಅಂಗಗಳಿಗೆ ದೊರೆಯುವಂತಹ ವ್ಯಾಯಾಮ ಸರ್ವಾಂಗಾಸನ ಅಥವಾ ವಿಪರೀತ ಕರ್ಣೀಯ, ಅದರ ಬಗ್ಗೆ ಮಾಹಿತಿ ಪಡೆಯೋಣ. ಅದು ಅಭ್ಯಾಸ ಮಾಡೋ ಮುಂಚೆ ಒಂದು ಸಣ್ಣ ವ್ಯಾಯಾಮ, ಯಾಕಂದರೆ ದೇಹದ ಜಡ ಹೋಗಲಿಕ್ಕೆ ಹಿಂದಿನ ಸಂಚಿಕೆಗಳಲ್ಲಿ ನಾವು ಗಮನಿಸಿದ್ದೇವೆ. ಇದು ಬ್ಯಾಕ್ ಫ್ರೀ ಆಗಲಿ ಅಂದರೆ ನಮ್ಮ ಕಟಿಭಾಗ ಫ್ಲೆಕ್ಸಿಬಲ್ ಆಗಲಿಕ್ಕೆ ಆ ವ್ಯಾಯಾಮ ನೋಡೋಣ. ಕಾಲುಗಳು ಜೋಡಣೆ, ಹಸ್ತವನ್ನು ಎದೆ ಮೇಲೆ ಇಟ್ಟು ಈ ರೀತಿ ಎರಡೂ ಕಾಲನ್ನು ಪೂರ್ತಿ ಮಡಿಸಬೇಕು ಬಂಧುಗಳೇ. ಇಲ್ಲಿ ಎರಡೂ ಕಾಲು ಬಲಕ್ಕೆ ಅಂದರೆ ರೈಟ್ ಸೈಡಿಗೆ ಬರುವಾಗ ತಲೆ ಎಡಕ್ಕೆ ಅಂದರೆ ಲೆಫ್ಟ್ ಸೈಡ್. ನೋಡಿ, ಇದು ಒಂಥರ ತಿರುಚುವಿಕೆಯ ವ್ಯಾಯಾಮ. ಈ ಕಟಿ ಪ್ರದೇಶ, ನಮ್ಮ ಸೊಂಟ ಭಾಗ, ಪೆಲ್ವಿಕ್ ರೀಜನ್, ಇದೆಲ್ಲ ಒಳ್ಳೆಯ, ಅಲ್ಲಿ ಹೆಚ್ಚು ಸರಿಯಾಗಿ ರಕ್ತ ಸಂಚಲನ ಆಗ್ತದೆ, ಸ್ಟ್ರೆಚ್ ಆಗ್ತದೆ, ನರನಾಡಿಗಳೆಲ್ಲ ಪುನಶ್ಚೇತಗೊಳ್ತದೆ. ಹಾಗೆ ಆ ಕಡೆ ಈ ಕಡೆ ಇನ್ನೊಮ್ಮೆ ಇನ್ನೊಂದು ಬದಿಯಲ್ಲಿ ಈ ರೀತಿ ಅಭ್ಯಾಸ ಮಾಡಬೇಕು. ಇನ್ನು ತೀರಾ ಸೊಂಟ ನೋವಿದ್ದವ್ರು ಏನು ಮಾಡಬೇಕಂದ್ರೆ ಕಾಲನ್ನು ನೆಲಕ್ಕೆ ಕೊಡಿ ಹೇಳ್ತೇವೆ. ನೋಡಿ, ನೆಲಕ್ಕೆ ಕೊಟ್ಟು, ಈಗ ನನಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಇದೆ ಮತ್ತು ಅದರ ಮೇಲೆ ಒಬೆಸಿಟಿ ಬೇರೆ ಇದೆ ಅಂಥವರಿಗೆ ಒಂದು ಆಪ್ಷನ್ ಇದೆ ಬಂದ ವೇಳೆ. ಇಲ್ಲಿ ಎರಡೂ ಕಾಲು ಬಲಕ್ಕೆ ಬರುವಾಗ ತಲೆ ಎಡಕ್ಕೆ ನೋಡಿ, ಫುಲ್ಲು ಟರ್ನ್ ಆಗಬೇಕು. ನೋಡಿ, ಈ ರೀತಿ ಇದು ಸಹ ಮಾಡ್ಬೋದು. ಈ ತುಂಬ ಒಬೆಸಿಟಿ ವಯಸ್ಸಾದವರಿಗೆಲ್ಲ ಇದು ತುಂಬ ಒಳ್ಳೆಯದು. ಬೆಡ್ಡಲ್ಲೇ ಕೂತು ಸಹ ಮಾಡ್ಬೋದು. ಈ ಕಡೆ ಎಷ್ಟು ನಾವು ಚಿಕ್ಕ ಚಿಕ್ಕ ಟಿಪ್ಸ್ಗಳು ಮಾಡ್ತೀವಿ, ನಮ್ಮ ಆರೋಗ್ಯಕ್ಕೆ ಅದುವೇ ಸಹಕಾರಿ. ಇನ್ನೊಮ್ಮೆ ನೋಡಿ, ಇವನು ಸೊಂಟ ಎಲ್ಲ ಫ್ರೀ ಆಗಲಿಕ್ಕೆ, ಸೊಂಟದ ಸೆಳೆತಕ್ಕೆಲ್ಲ ಹೋಗಲಿಕ್ಕೆ ಬಹಳ ಒಳ್ಳೆಯದು ವ್ಯಾಯಾಮ ಬಂಧುಗಳೇ. ರಿಲ್ಯಾಕ್ಸ್, ವಿಶ್ರಾಂತಿ. ಆತ್ಮೀಯ ಯೋಗ ಬಂಧುಗಳೇ, ಈಗ ಪ್ರಥಮವಾಗಿ ವಿಪರೀತ ಕರಣಿ, ಆಮೇಲೆ ಸರ್ವಾಂಗಾಸನ, ಅದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಪಡೆಯೋಣ. ಸರ್ವ ಅಂಗಗಳಿಗೆ ದೊರೆಯುವಂತಹ ವ್ಯಾಯಾಮ ಸರ್ವಾಂಗಾಸನ. ಉದರದ ವ್ಯಾಧಿ, ಥೈರಾಯ್ಡ್ ಸಮಸ್ಯೆಯ ಒಂದು ನಿಯಂತ್ರಣ ಹಾಗೂ ಗಂಟಲು ಪ್ರದೇಶ, ಗಂಟಲಿಗೆ ಸಂಬಂಧಪಟ್ಟ ವ್ಯಾಧಿಗಳ ನಿಯಂತ್ರಣ, ಹೊಟ್ಟೆಯ ಗ್ಯಾಸ್ಟ್ರಿಕ್ಕಿಗೆ, ಮತ್ತು ಸರ್ವಾಂಗಾಸ ಮಾಡುವಾಗ ಕಾಲಿನ ಮಲಿನ ರಕ್ತ ಕೆಳಗಡೆ ಹೃದಯದ ಕಡೆಗೆ ಹರಿದು ರಕ್ತ ಶುದ್ಧಿಯಾಗಲಿಕ್ಕೆ, ಶಿರಸ್ಸಿಗೆ ರಕ್ತ ಸಂಚಲನೆ, ಮತ್ತು ಕೆಲವರಿಗೆ ಮಲಬದ್ಧತೆ, ಕಾನ್ಸ್ಟಿಪೇಷನ್, ಹೆಮರಾಯ್ಡ್ ಹೇಳ್ತೇವೆ, ಅದೆಲ್ಲ ಸಮಸ್ಯೆ ದೂರೀಕರಿಸಲಿಕ್ಕೆ ಒಳ್ಳೆಯದು. ಕಾನ್ಸ್ಟಿಪೇಷನ್ ಕಡಿಮೆ ಆಗಲಿಕ್ಕೆ ಸರ್ವಾಂಗಾಸನ, ಮತ್ತು ಮುಖದ ಚಾರ್ಮ್ ಬರಲಿಕ್ಕೆ ಸರ್ವಾಂಗಾಸನ. ಈ ಆಸನಕ್ಕೆ ಕಿಂಗ್ ಹೇಳಿ ಶೀರ್ಷಾಸಕ್ಕೆ ಹೇಳ್ತಾರೆ, ಸರ್ವಾಂಗಾಸನಕ್ಕೆ ರಾಣಿ ಹೇಳ್ತೇವೆ. ಯೋಗದ ರಾಜ ಯಾರು ಕೇಳಿದರೆ ಆಸನಗಳಲ್ಲಿ ಶೀರ್ಷಾಸನ, ಸರ್ವಾಂಗಾಸನಕ್ಕೆ ರಾಣಿ. ತಾಯಿ ಅಂತ ಇನ್ನೊಂದು ಹೆಸರಿದೆ. ಹೇಗೆ ತಾಯಿ ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ ನೀಡ್ತಾಳೆ, ಅದೇ ರೀತಿ ಸರ್ವಾಂಗಾಸ ಮಾಡುವಾಗ ನಮಗೆ ಸುಖ, ಸಂತೋಷ, ತುಂಬ ರಿಲ್ಯಾಕ್ಸ್ ಆಗ್ತದೆ, ಏನೋ ಒಂದು ನೆಮ್ಮದಿ ಸಿಕ್ಕಿದಾಗ ಆಗ್ತದೆ. ನೋಡೋಣ ಅಭ್ಯಾಸ ಮಾಡೋ ವಿಧಾನ. ಬೇರೆ ಬೇರೆ ಪ್ರಕಾರಗಳಲ್ಲಿ ಅಭ್ಯಾಸ ಮಾಡ್ಬೋದು. ಜಾಯಿನ್ ದ ಫೀಟ್ ಅಂದರೆ ಕಾಲುಗಳು ಜೋಡಣೆ, ಹಸ್ತ ಹೀಗೆ ಕೆಳಗಡೆ. ಈಗ ಇದರಲ್ಲಿ ಸ್ವಲ್ಪ ಹೊತ್ತು ಇರಬೇಕು, ಯಾಕೆಂದರೆ ಒಮ್ಮೆ ಅಭ್ಯಾಸ ಆಗಲಿಕ್ಕೆ ಉಸಿರನ್ನು ಒಳಕ್ಕೆ ತೆಕ್ಕೊಂಡು ಆಮೇಲೆ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಮೇಲೆತ್ತಬೇಕು. ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ನೋಡಿ, ಈ ರೀತಿ ಮೆಲ್ಲಗೆ. ಮತ್ತು ಹಸ್ತವನ್ನು ಹಿಪ್ಪಿನಡಿ ಅಂದರೆ ಸೀಟಿನಡಿ ನೋಡಿ, ಇದು ವಿಪರೀತ ಕರ್ಣಿ ಮಾಡೋಣ. ಇಷ್ಟೇ ಸಾಕು. ಇಲ್ಲಿ ಕಿರುಳು ಬೆರಳು ಟಚ್ ಆದರೆ ಒಳ್ಳೆಯದು, ಸಾಧ್ಯ ಆದರೆ. ನೋಡಿ, ಇದೀಗ ಸ್ವಲ್ಪ ಇನ್ನೂ ಕಾಲು ಈ ರೀತಿ ಬಾಗಿಸಬಹುದು. ವಿಪರೀತ ಕರಣಿ ಅಂತ ಹೇಳ್ತೇವೆ. ಯಾರಿಗೆ ಸರ್ವಾಂಗಾಸನ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂಥವ್ರು ಈ ರೀತಿ ನೋಡಿ, ಇಲ್ಲಿ ಕಾಲಿನ ಮಲಿನ ರಕ್ತ ಹರಿತದೆ, ಪೆಲ್ವಿಕ್ ರೀಜನ್, ಉದರದ ವ್ಯಾಧಿ, ಥೈರಾಯ್ಡ್, ಗಂಟಲಿಗೆಲ್ಲ ಬಹಳ ಒಳ್ಳೆಯದು. ಇದು ತೀರಾ ಕಷ್ಟ ಆಗೋರಿಗೆ ಇದು ಒಳ್ಳೆಯದು ಈ ಆಸನ. ಇನ್ನು ಸಾಧ್ಯವಾದರೆ ಇನ್ನೂ ಸ್ಟ್ರೆಚ್ ಮಾಡಲಿಕ್ಕಾಗ್ತದೆ. ನೋಡಿ, ಈಗ ನಾವು ಮುಂದೆ ಹೋಗೋಣ. ಆದಷ್ಟು ನೇರವಾಗಿಸಬೇಕು, ಇನ್ನೂ ಸ್ಟ್ರೈಟ್ ಬರಬೇಕು. ಕೈ ಆದಷ್ಟು ಎಷ್ಟು ಸ್ಟ್ರೆಚ್ ಮಾಡಿ ಕೊಟ್ಟರೆ ಅಷ್ಟು ಒಳ್ಳೆಯದು. ಈಗ ನಮಗೆ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಅಭ್ಯಾಸ ಮಾಡೋದು. ಆರಂಭದಲ್ಲಿ ಹೀಗೆ ಬರ್ತದೆ, ಇನ್ನೂ ನೇರ ಮಾಡಲಿಕ್ಕೆ ಆಗ್ತದೆ ಬಂಧುಗಳೇ. ಕೊನೆ ಪಕ್ಷ ಇಷ್ಟು ಸಹ ಮಾಡ್ಬೋದು. ಇಲ್ಲಿ ಎಲ್ಬೋ ಹತ್ತಿ ತರಬೇಕು, ಇದೆಲ್ಲ ಅದರ ಸಣ್ಣ ಸಣ್ಣ ಸೂಕ್ಷ್ಮತೆಗಳು. ಮತ್ತು ಕಾಲು ಸ್ವಲ್ಪ ಹಿಂದೆ ತರ್ಬೋದು, ಲಿಟ್ಲ್ ಗೆಟ್ ಬ್ಯಾಕ್. ನೋಡಿ, ಇಲ್ಲಿ ಕಾಲು ಜಾಯಿಂಟ್ ಮಾಡಿ ಕಾಲಿನ ಮಲಿನ ರಕ್ತ ಹೃದಯದ ಕಡೆಗೆ ಬಂದು ರಕ್ತ ಶುದ್ಧಿ ಆಗಲಿಕ್ಕೆ. ಮತ್ತು ಕಣ್ಣು ಮುಚ್ಚಬೇಕು. ಇಲ್ಲಿ ಚಿಂಟು ದ ಕಾಲರ್ ಬೋನ್, ಇಲ್ಲಿ ಕಾಲರ್ ಬೋನ್ ಒತ್ತುವಾಗ ಇಲ್ಲಿ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಸ್ ಉಂಟಲ್ಲ, ಹಾರ್ಮೋನ್ಸ್, ವಿಶುದ್ಧಿ ಚಕ್ರ ಆ್ಯಕ್ಟಿವೇಟ್ ಆಗಲಿಕ್ಕೆ ಒಳ್ಳೆಯದು. ಗಂಟಲಿಗೆ ಸಂಬಂಧಪಟ್ಟ ವ್ಯಾಧಿಯ ನಿಯಂತ್ರಣಕ್ಕೆ ಒಳ್ಳೆಯದು. ಆಮೇಲೆ ಉದರದ ವ್ಯಾಧಿ ನೋಡಿ, ಇಲ್ಲಿ ಉದರದೆಲ್ಲ ಶ್ವಾಸೋಚ್ಛ್ವಾಸದ ಅನುಭವ ಆಗ್ತದೆ. ಆವಾಗ ಪೆಲ್ವಿಕ್ ರೀಜನಿಗೆ, ಕಟಿ ಪ್ರದೇಶ, ಹೃದಯದ ಪ್ರದೇಶಕ್ಕೆಲ್ಲ ಉತ್ತಮವಾದ ಒಂದು ಸಂಚಲನೆ, ರಕ್ತ ಪರಿಚಲನೆ ಆಗ್ತದೆ. ಎಷ್ಟು ಹೊತ್ತು ಇರ್ಬೋದು? ಸುಮಾರು ಆರಂಭದಲ್ಲಿ ಒಂದು 15 ಸೆಕೆಂಡು, ಅರ್ಧ ನಿಮಿಷ, 1 ನಿಮಿಷ, 2-3 ನಿಮಿಷ ಎಲ್ಲ ಇರ್ತಾರೆ ಬಂದ ವೇಳೆ. ಸರ್ವ ಅಂಗಗಳಿಗೆ ದೊರೆಯುವಂತಹ ವ್ಯಾಯಾಮ ಸರ್ವಾಂಗಾಸನ.
ಹೋಲ್ ಬಾಡಿ ವಿಲ್ ಗೆಟ್ ಎಕ್ಸರ್ಸೈಸ್. ಯಾರು ಮಾಡಬಾರ್ದು? ಅಧಿಕ ರಕ್ತದ ಒತ್ತಡ ಇದ್ದವ್ರು ಮಾಡಬಾರ್ದು, ಮತ್ತು ತುಂಬ ಸೊಂಟು ನೋವು, ಕುತ್ತಿ ನೋವಲ್ಲಿದ್ದವ್ರು ಮಾಡಲೇಬಾರ್ದು, ಮಾಡಿದ್ರೆ ಒಳ್ಳೆ ಜೋರಾಗ್ತದೆ. ಹಾಗೆ ಸಮಸ್ಯೆ ಇದ್ದವ್ರು ಮಾಡಬಾರ್ದು. ಆಮೇಲೆ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ನೋಡಿ, ಇಲ್ಲಿ ನಾವು ಮಡಿಸಿಕೊಂಡೋಗಿದ್ದೇವೆ, ಹಾಗೆ ನೇರವಾಗಿ ಸಹ ತರ್ಬೋದು. ಎರಡು ವಿಧಾನ ಇದೆ. ರಿಲ್ಯಾಕ್ಸ್, ನಾವು ತೀರಾ ಕಷ್ಟ ಆಗೋರಿಗೆ ಮಡಿಸಿ ತನ್ನಿ ಹೇಳ್ತೇವೆ. ಆ್ಯಕ್ಚುಲಿ ನೇರ ಮಾಡಿ ಕೆಳಗೆ ತಂದರೆ ಒಳ್ಳೆಯದು. ಇನ್ನೊಮ್ಮೆ ನೋಡೋಣ. ಈಗ ನೇರ ಮಾಡಿ ನಾವು ಇನ್ನೊಮ್ಮೆ ತೋರಿಸ್ತೇವೆ. ಆದಷ್ಟು ಎಲ್ಬೋ ಹತ್ತಿ ತರಬೇಕು. ಈಗ ಸರ್ವಾಂಗಾಸನವನ್ನು ಇನ್ನೊಮ್ಮೆ ನೋಡೋಣ. ಇದು ನೇರ ಮಾಡಿ ನೇರವಾಗಿ ಇಳಿಸುವ ಬಗ್ಗೆ. ಈಗ ಆರಂಭದಲ್ಲಿ ನಾವು ಮಡಿಸಿ ತಂದಿದ್ದೇವೆ ತೀರಾ ಕಷ್ಟ ಆಗುವವರಿಗೆ. ಇನ್ಹೇಲ್ ಆ್ಯಂಡ್ ಎಕ್ಸೇಲ್, ಉಸಿರನ್ನು ತೆಗೆದುಕೊಳ್ಳುತ್ತಾ ಆಮೇಲೆ ನಿಧಾನವಾಗಿ ಉಸಿರು ಬಿಡುತ್ತಾ ಎತ್ತಬೇಕು. ಎಷ್ಟು ಸಾಧ್ಯವಾಗುತ್ತೆ ಎಷ್ಟು ನಮ್ಮ ಕೈಯ ಇದು ಎರಡು ಕಿರುಬೆರಳು ಆದಷ್ಟು ಸ್ಪರ್ಶ ಆಗಲಿಕ್ಕೆ ಪ್ರಯತ್ನ ಪಡಬೇಕು. ಇಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನೇರ ಮಾಡಬೇಕು. ನೋಡಿ, ಇಲ್ಲಿ ಕಾಲಿನ ಮಲಿನ ರಕ್ತ ಹೃದಯಕ್ಕೆ ಬರ್ತದೆ, ರಕ್ತ ಶುದ್ಧಿ ಆಗಲಿಕ್ಕೆ ಸಹಕಾರಿ. ಕಣ್ಣು ಮುಚ್ಚಬೇಕು. ಇಲ್ಲಿ ಚಿಂಟುದ ಕಾಲಬನ್, ಈ ಗದ್ದ ಸ್ಪರ್ಶ ಆದ ಒಳ್ಳೆ ಅಲ್ಲಿ ಥೈರಾಯ್ಡ್ ಗ್ರಂಥಿ ಆರೋಗ್ಯವರ್ಧನೆಗೆ ಇದಾಗ್ತದೆ, ಮತ್ತು ಸಾಕಷ್ಟು ರಕ್ತ ಪರಿಚಲನೆ ಎಲ್ಲ ಒದಗಿ ಬರುತ್ತದೆ ಬಂಧುಗಳೇ. ಇದನ್ನು ಇಳಿಸುವ ಕ್ರಮ ನೋಡಿ, ನಿಧಾನವಾಗಿ ಬೆಂಡ್ ಮಾಡಬೇಕು, ಮತ್ತು ಹಸ್ತವನ್ನು ಕೆಳಗೆ ಕೊಡಬೇಕು. ಬಟ್ ಇಟ್ ಶುಡ್ ಬಿ ಸ್ಟ್ರೈಟ್ ಇರಬೇಕು. ಎರಡು ಪ್ರಕಾರಗಳಲ್ಲಿ ಮಾಡಲಿಕ್ಕೆ ಆಗ್ತದೆ ನೋಡಿ. ಮೆಲ್ಲಗೆ ಸ್ಲೋ ಇಳಿಸಬೇಕು. ಎಷ್ಟು ನಾವು ನಿಧಾನ ಮಾಡಿದ್ದೇವೆ ಅಷ್ಟು ಒಳ್ಳೆಯದು. ಆಮೇಲೆ ರಿಲ್ಯಾಕ್ಸ್. ಸರ್ವ ಅಂಗಗಳಿಗೆ ದೊರೆಯುವಂತಹ ವ್ಯಾಯಾಮ ಸರ್ವಾಂಗಾಸ, ಇದೆಲ್ಲ ಆರಂಭದಲ್ಲಿ ಒಮ್ಮೆ ಸರಿ ಗುರು ಮಾರ್ಗದರ್ಶನ ಕಲಿತರೆ ಒಳ್ಳೆಯದು. ಈಗ ಆನ್ಲೈನ್ ಸಹ ಕಲೀಲಿಕ್ಕೆ ಆಗ್ತದೆ. ಅದೊಂದು ಹಲವು ಬಾರಿ ವಾಚ್ ಮಾಡಬೇಕು, ನೋಡಬೇಕು, ಒಬ್ಸರ್ವ್ ಮಾಡಬೇಕು, ಗಮನಿಸಬೇಕು. ಈ ಆನ್ಲೈನ್ ವಿಷಯ ಇಷ್ಟೇ. ಯಾಕೆಂದರೆ ಈಗ ಪ್ರಸಕ್ತ ಪರಿಸ್ಥಿತಿಗೆ ನಮಗೆ ಸಮ್ಮುಖದಲ್ಲಿ ಮಾಡಲಿಕ್ಕೆ ಕಷ್ಟ. ಯಾಕೆಂದರೆ ನಾವು ಈ ಸಂದರ್ಭದಲ್ಲಿ ಆ ವಿದ್ಯೆ ಕಲಿಯಲೇಬೇಕು, ಬೇಕಾದ್ರೆ ಆಪ್ಷನ್ ಇಲ್ಲ. ಯಾಕೆಂದರೆ ಭಾರತ ಸರ್ಕಾರ ಸಹ ಅದರ ಬಗ್ಗೆ ಮಾರ್ಗದರ್ಶನ ನೀಡಿದ್ದಾರೆ. ಈಗ ಶಾಲೆಗಳಲ್ಲಿ ಸಹ ಆನ್ಲೈನ್ ಕೆಲಸ. ಬಟ್ ನಮ್ಮ ಆಸಕ್ತಿಯಿಂದ ಕಲಿಬೇಕು ಬಂದವೇಳಿ. ಈಗ ಆನ್ಲೈನ್ ಯೋಗ ತರಗತಿ ಹಲವು ಗುರುಗಳು ಮಾಡ್ತಾ ಇದ್ದಾರೆ. ಆದ ಕಾರಣ ಯಾರು ಯೋಗ ಕಲಿತಿಲ್ಲ ದಯವಿಟ್ಟು ಪ್ರಯತ್ನಿಸಿ. ಯಾಕೆಂದರೆ ಈಗ ಲಾಕ್ಡೌನ್ ಸಂದರ್ಭದಲ್ಲಿ ನಮಗೆ ಇದೆಲ್ಲ ಕಲಿತಾಗ ನಮ್ಮ ಫಿಟ್ನೆಸ್ ಬರ್ತದೆ, ಒಂಥರ ಧೈರ್ಯ ಬರ್ತದೆ, ಆತಂಕ ದೂರ ಆಗ್ತದೆ. ವಿ ವಾಂಟ್ ಫಿಟ್ನೆಸ್. ನಮಗೆ ಯಾವಾಗ ಫಿಟ್ನೆಸ್ ಇದೆ ನಮಗೆ ಎಲ್ಲ ಕೆಲಸ ಮಾಡಲಿಕ್ಕೂ ಸುಲಭ ಆಗ್ತದೆ. ಯಾವಾಗ ನೋಡಿಸೋ ಕಾಯಿಲೆ, ಬೆಳಿಗ್ಗೆ ಒಳ್ಳೆ ತಲೆನೋವು, ಹೆಡ್ಡೇಕು, ಶೀತ, ಯಾಕೆಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ. ಅದಕ್ಕೋಸ್ಕರ ನಾವು ಇಂತಹ ದೈಹಿಕ ಚಟುವಟಿಕೆ ಮಾಡಬೇಕು. ಅದರಲ್ಲಿ ಯೋಗ ಔಷಧಕ್ಕೊಂದು ಪರ್ಯಾಯ ರಾಮ ಬಾಣವೂ ಹೌದು, ರೋಗ ನಿರೋಧಕ ಉಪಾಯ ಹೌದು. ಆದ ಕಾರಣ ಇಂತಹ ಯೋಗವನ್ನು ಅಭ್ಯಾಸ ಮಾಡೋಣ ಬಂಧುಗಳೇ. ನೋಡಿ, ಈಗ ಸರ್ವಾಂಗಾಸನ ಬಹಳ ಉತ್ತಮವಾದಂಥ ಆಸನ. ಆರಂಭದಲ್ಲಿ ಕೆಲವು ಬೇಸಿಕ್ ಎಲ್ಲ ಮಾಡಿ ನಾವು ಇದನ್ನು ಮಾಡಬೇಕಾಗ್ತದೆ. ಈಗ ತುಸು ವಿಶ್ರಾಂತಿ, ರಿಲ್ಯಾಕ್ಸಲ್ಲಿ ಇರೋದು. ಇದು ವಿಶ್ರಾಂತಿ ಬಹಳ ಅಗತ್ಯ. ಪ್ರತಿಯೊಂದು ಆಸನಕ್ಕೆ ಬೇಕಾದರೆ ವಿಶ್ರಾಂತಿ ಮಾಡೋದು, ಮತ್ತು ಕೊನೆಯಲ್ಲಿ ಹೇಗೂ ನಾವು ಕಡ್ಡಾಯ ಮಾಡಬೇಕು. ಹಾಗೆ ಯೋಗ ಮಾಡಬೇಕಾದ್ರೆ ಕೊನೆಯ ಪಕ್ಷ ನಾವೊಂದು 40 ಮಿನಿಟ್ಸಿಂದ 1-1.5 ಗಂಟೆ ಅವಧಿ ಕೊಟ್ಟರೆ ಒಳ್ಳೆಯದು. ಮಿನಿಮಮ್ 40 ಮಿನಿಟ್ಸ್. 1.5 ಗಂಟೆ, ಈಗ ಹೇಗೂ ಲಾಕ್ಡೌನ್ ಅಲ್ಲ, 1.5 ಗಂಟೆ ನಮಗೆ ಯೋಗಕ್ಕೆ ಅವಧಿ ಕೊಟ್ಟು ನಿಧಾನವಾಗಿ ಮಾಡಿ ನಮಗೆ ಬೇಕಾದಾಗೆ ಮಾಡ್ಬೋದು. ಯಾಕೆಂದರೆ ಸಮಯ ಸಹ ಇರ್ತದೆ. ಆದ ಕಾರಣ ಅದನ್ನು ಸಮಗ್ರವಾಗಿ ಆನ್ಲೈನಲ್ಲಿ ಗುರು ಮುಖೇನ ಕಲಿತು ಅಭ್ಯಾಸ ಮಾಡ್ಬೋದು ಬಂಧುಗಳೇ. ಆತ್ಮೀಯ ವೀಕ್ಷಕ ಬಾಂಧವರೇ, ಈಗ ಹೊಟ್ಟೆಯ ಆಧಾರದಲ್ಲಿ ಮಾಡುವ ಆಸನ ಗಮನಿಸೋಣ. ಧನುರಾಸನ. ಧನು ಎಂದರೆ ಬಿಲ್ಲು, ಬೆನ್ನನ್ನು ಬಿಲ್ಲಿನಂತೆ ಬಾಗಿಸುವ ಭಂಗಿ. ಇದರಲ್ಲಿ ಸಹ ಹಾಗೆ ಎದೆ, ಹೃದಯ, ಶ್ವಾಸಕೋಶದ ಸಮಸ್ತ ಭಾಗಗಳು ಬಲಿಷ್ಠವಾಗ್ತದೆ. ಹೊಟ್ಟೆಯ ವ್ಯಾಧಿ ಹಾಗೂ ಹೊಟ್ಟೆಯ ಬೊಜ್ಜು ಕರಗಲಿಕ್ಕೆ, ಮತ್ತು ಥೈಸ್ ಎಲ್ಲ ಸ್ಟ್ರಾಂಗ್ ಆಗಲಿಕ್ಕೆ ಒಳ್ಳೆಯದು, ಮತ್ತು ಲಂಗ್ಸ್ ಕೆಪ್ಯಾಸಿಟಿಗೆ ಸಹ ಬಹಳ ಒಳ್ಳೆಯದು. ಮತ್ತು ಇವನ್ ನಮ್ಮ ಸೊಂಟ ನೋವು, ಬೆನ್ನೋವಿನ ಒಂದು ನಿಯಂತ್ರಣಕ್ಕೂ ಸಹಕಾರಿ. ಅಭ್ಯಾಸ ಕ್ರಮ ನೋಡೋ ಮುಂಚೆ ಕಾಂಟ್ರಾಇಂಡಿಕೇಷನ್ ಗೊತ್ತಿರಬೇಕು. ನಾವು ಯಾವುದೇ ಒಂದು ಆಸನ ಕಲಿಯುವಾಗ ಯಾವ ಆಸನ ಯಾರು ಮಾಡಬಾರದು ಎಂಬ ಬಗೆಯ ಮಾಹಿತಿ ನಾವು ತಿಳಿದುಕೊಳ್ಳಬೇಕಾಗ್ತದೆ ಬಂದರೆ. ಈಗ ಹೃದಯ ಸಮಸ್ಯೆ ಇದ್ದವರು, ಆಮೇಲೆ ತುಂಬ ಹೊಟ್ಟೆ ಹುಣ್ಣು, ಅಲ್ಸರ್ ಎಲ್ಲ ಇದ್ದವರು ಈ ಆಸನ ಮಾಡೋದು ಬೇಡ, ಅಥವಾ ಕ್ರಾನಿಕ್ ನೆಕ್ ಪೇನ್ ಇದ್ದವರು ಬೇಡ. ಅಭ್ಯಾಸ ಕ್ರಮ, ಈಗ ಧನುರಾಸನ ಅಭ್ಯಾಸ ಕ್ರಮ ನೋಡೋಣ. ಕಾಲುಗಳು ಜೋಡಣೆ, ಜಾಯಿನ್ ದ ಫೀಟ್, ಮತ್ತು ಹಸ್ತವನ್ನು ಮೆಲ್ಲಗೆ ಹೀಗೆ ಕೆಳಗಡೆ ತರಬೇಕು. ಕೆಳಗೆ ತಂದು ಅಲ್ಲಿ ಹಾಗೆ ಉಲ್ಟೆ ಮಾಡಿಟ್ಟು ಗಲ್ಲ ನೆಲಕ್ಕೆ. ಆಮೇಲೆ ಎರಡೂ ಕಾಲನ್ನು ಮಡಿಸಬೇಕು, ಕೈಗಳಿಂದ ಕಾಲನ್ನು ಹಿಡಬೇಕು, ಅಂದರೆ ಬಿಲ್ಲಿಗೆ ಬಳ್ಳಿ ಕಟ್ಟುವುದು ಇವಾಗ ಅಲ್ವಾ. ಆಮೇಲೆ ಇನ್ಹೇಲ್ ಆ್ಯಂಡ್ ಎಕ್ಸೇಲ್, ಉಸಿರನ್ನು ತೆಗೆದುಕೊಂಡು ಮೆಲ್ಲಗೆ ಉಸಿರನ್ನು ಬಿಡುತ್ತಾ ಎತ್ತಬೇಕು. ನೋಡಿ, ಈ ರೀತಿ ಆರಂಭದಲ್ಲಿ ಇಷ್ಟೇ ಎತ್ತಬೇಕು, ತಲೆ ಹಿಂದೆ ಮಾಡಬೇಕು. ಇಲ್ಲಿ ಎದೆ ಹೃದಯಕ್ಕೆ ಒಳ್ಳೆ, ಮತ್ತಿನ್ನೂ ಜಾಸ್ತಿ ಸ್ಟ್ರೆಚ್ ಮಾಡ್ಬೋದು. ಈ ಆಸನ ಹೊಟ್ಟೆಯ ಆಧಾರದಲ್ಲಿ ಮಾಡುವಂಥ ಆಸನ ಧನುರಾಸನ. ಧನು ಎಂದರೆ ಬಿಲ್ಲು, ಬೆನ್ನನ್ನು ಬಿಲ್ಲಿನಂತೆ ಬಾಗಿಸುವಂಥ ಭಂಗಿ ಧನುರಾಸನ. ನೋಡಿ, ಇಲ್ಲಿ ಚೆಸ್ಟ್ ಎಕ್ಸ್ಪಾಂಡ್ ಆಗ್ತದೆ, ಶ್ವಾಸಕೋಶಕ್ಕೆ ಉತ್ತಮವಾದಂತಹ ಒಂದು ವ್ಯಾಯಾಮ, ರಕ್ತ ಸಂಚಲನೆ ಮತ್ತು ಸರಿಯಾದ ವಾಯು ಸಂಚಾರ ಆಗಲಿಕ್ಕೂ ಸಹ ಬಹಳ ಸಹಕಾರಿ. ಸ್ವಲ್ಪ ಹೊತ್ತು ಸಾಮಾನ್ಯ ಉಸಿರಾಟ, ಉಸಿರನ್ನು ಬಿಡುತ್ತಾ ನಿಧಾನವಾಗಿ ವಿಶ್ರಾಂತಿ. ಮಕರಾಸನ. ಇನ್ನೊಮ್ಮೆ ಬೇಕಾದ್ರೆ ನೋಡೋಣ. ಕಾಲುಗಳು ಜೋಡಣೆ, ಎರಡು ಹಸ್ತವನ್ನು. ಈ ಆರಂಭದಲ್ಲಿ ಕಷ್ಟ ಅಲ್ಲ ಒಮ್ಮೆಗೆ ಕಲೀಲಿಕ್ಕೆ. ಕ್ಯಾಚ್ ದ ಬೋತ್
ಇದು 2 ಕೈಗಳ ಸಹಾಯದಿಂದ 2 ಕಾಲನ್ನು ಹಿಡಿಬೇಕು. ಆರಂಭದಲ್ಲಿ ಇನ್ನೆರಡು ಎಕ್ಸೇಲ್ ಸ್ವಲ್ಪ ಎತ್ತಬೇಕು. ನೋಡಿ, ಒಮ್ಮೆ ಕಷ್ಟ ಆಗ್ತದೆ, ಹೊಸೊಬ್ಬರು ಇಷ್ಟೇ ಸಾಕು, ಇನ್ನೂ ಟ್ರೈ ಮಾಡಬೇಕು. ಹಾಗೆ ಸ್ವಲ್ಪ ಹೊತ್ತು ನಿಲ್ಲಬೇಕು, ಸಾಧ್ಯವಾದರೆ ಇನ್ನೂ ಸ್ಟ್ರೆಚ್ ಮಾಡಬೇಕು. ಆ ರೀತಿ ನಾವು ಮೇಲೆ ತರಬೇಕು, ಹಂತ ಹಂತವಾಗಿ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಡಬೇಕು ಬಂಧುಗಳೇ. ಉಸಿರನ್ನು ಬಿಡುತ್ತಾ ರಿಲ್ಯಾಕ್ಸ್, ಮಕರಾಸನ, ವಿಶ್ರಾಂತಿ. ವಿಶ್ರಾಂತಿ. ಹಾಗೆ ಇದಾದ ಮೇಲೆ ಶವಾಸನ ಹೇಗೂ ಕಡ್ಡಾಯ ಮಾಡಬೇಕು. ಇದರ ಬಗ್ಗೆ ಮಾಹಿತಿ ನಾವು ಹಿಂದಿನ ಸಂಚಿಕೆಯಲ್ಲಿ ಸಹ ನಾವು ಪಡ್ಕೊಂಡಿದ್ದೇವೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಇದೀಗ ನಾವು ಭ್ರಾಮರಿ ಪ್ರಾಣಾಯಾಮದ ಬಗ್ಗೆ ಮಾಹಿತಿ ಪಡೆಯೋಣ. ಈ ಸಂಚಿಕೆಯಲ್ಲಿ ಷಣ್ಮುಖಿ ಮುದ್ರೆ ನಾವು ಮಾಡಬೇಕು. ಈ ಭ್ರಮರಿ ಪ್ರಾಣಾಯಾಮದ ಉಪಯೋಗಗಳು ಹೃದಯದ ಆರೋಗ್ಯಕ್ಕೆ ಹಾಗೂ ಹೆಚ್ಚಿನ ರಕ್ತದ ಒತ್ತಡ ನಿಯಂತ್ರಣಕ್ಕೂ ಸಹಕಾರಿ. ಮತ್ತು ಇದನ್ನು ಮಾಡುವಾಗ ಒಂದೊಂದು ಸೌಂಡ್ ಆಗ್ತದೆ, ಹಮ್ಮಿಂಗ್ ಸೌಂಡ್, ಹಾಗೂ ಬ್ರೈನ್ನ ನ್ಯೂರಾನ್ ಆ್ಯಕ್ಟಿವೇಟ್ ಆಗಲಿಕ್ಕೆ ಸಹ ಭಾಳ ಸಹಕಾರಿ ಬಂಧುಗಳೇ. ಮತ್ತು ವಿದ್ಯಾರ್ಥಿಗಳ ಏಕಾಗ್ರತೆಗೆ, ಆಮೇಲೆ ನಿದ್ರಾಹೀನತೆಗೆ ಸಹಕಾರಿ. ಭ್ರಮರಿ ಪ್ರಾಣಾಯಾಮ ಬೇರೆ ಬೇರೆ ಪ್ರಕಾರಗಳಲ್ಲಿ ಅಭ್ಯಾಸ ಮಾಡ್ಬೋದು. ಷಣ್ಮುಖಿ ಮುದ್ರೆ ನೋಡಿ, ಕಿರು ಬೆರಳು ಲಿಪ್ಸ್ ಕೆಳಗಡೆ, ಆಮೇಲೆ ಉಂಗುರ ಬೆರಳು ಮೂಗಿನ ಕೆಳಗಡೆ ಅಂದರೆ ಸೂರ್ಯಗ್ರಹ, ಮಧ್ಯದು ಶನಿಗ್ರಹ ಅಂದರೆ ನನ್ನದು ಮಿಡ್ಲ್ ಆಕಾಶ ತತ್ವ, ತೋರು ಬೆರಳು ಗಾಳಿ ತತ್ವ. ಇದು ತೋರು ಬೆರಳು ಗಾಳಿ ತತ್ವ ಕಣ್ಣಿನ ರೆಪ್ಪೆಗೆ ಅಂದರೆ ತಂಪಾಗಲಿಕ್ಕೆ. ಹೆಬ್ಬೆರಳು ಅಗ್ನಿ ತತ್ವ, ಫುಲ್ಲು ಕಿವಿ ಹಾಕಿ ಮುಚ್ಚಬೇಕು, ಹಸ್ತ ಫ್ರೀಯಾಗಿಟ್ಟು ಉಸಿರನ್ನು ತೆಕ್ಕೊಂಡು ಉಸಿರು ಎಲ್ಲ ಮೂಗಲ್ಲೇ ಉಸಿರಾಟ, ಹಮ್ಮಿಂಗ್ ಸೌಂಡ್ ಬರಬೇಕು ಗಂಟಲಿನ ಮೂಲಕ, ಜೇನು ಹುಳದ ಶಬ್ದ. ಈ ರೀತಿಯ ಬಿ ಬ್ರೆತ್, ಹಮ್ಮಿಂಗ್ ಸೌಂಡ್ ಬರಬೇಕು. ಇದು ಅಭ್ಯಾಸ ಮಾಡ್ತಾ ಇನ್ನು ಹೆಚ್ಚು ಉದ್ದ ಮಾಡಬೇಕು. ಒಂದು ವೇಳೆ ಈ ಭ್ರಮರಿ ಪ್ರಾಣಾಯಾಮನ ವಿಶುದ್ಧಿ ಚಕ್ರ, ಹಂಪಠಣ ಅಂದರೆ ಗಂಟಲಿನ ಆರೋಗ್ಯಕ್ಕೆ, ವಾಯ್ಸ್ ಎನ್ಹ್ಯಾನ್ಸಿಗೆ, ನಿದ್ರಾಹೀನತೆಗೆ, ಹೃದಯದ ಆರೋಗ್ಯಕ್ಕೆ ಬಹಳ. ಹೃದಯ ಸಮಸ್ಯೆ ಇದ್ದರೂ ಭ್ರಮರಿ 3 ಬಾರಿ 6 ಬಾರಿ 9 ಬಾರಿ ಮಾಡಬಹುದು ಬಂಧುಗಳೇ. ಈಗ ನಾವು ಮುದ್ರಾಯೋಗ, ಒಂದೆರಡು ಆಸಕ್ತ ವಿಶೇಷವಾದ ಅಲರ್ಜಿಗೆ ಸಂಬಂಧಪಟ್ಟ ಮುದ್ದೆಗಳು. ಆರಂಭದಲ್ಲಿ ಚಿಕಿತ್ಸಾ ರೂಪದಲ್ಲಿ ಮಾಡುವಾಗ ಆರಂಭದಲ್ಲಿ ಈ ರೀತಿ ಪ್ರಾಣಮುದ್ರೆ 10 ನಿಮಿಷ, ಮಂತ್ರ ಓಂ ಹಿರಣ್ಯಗರ್ಭಾಯ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಹಿರಣ್ಯಗರ್ಭಾಯ ನಮಃ. ಮತ್ತು ಎನಿ ಟೈಪ್ ಆಫ್ ಅಲರ್ಜಿ, ಭ್ರಾಮರ ಮುದ್ರೆ ನೋಡಿಕೆ ಮಂತ್ರ ಇಲ್ಲ ಬಂಧುಗಳೇ. ತೋರು ಬೆರಳನ್ನು ಈ ರೀತಿ ಮಡಿಸಬೇಕು. ಮಧ್ಯದ ಬೆರಳು ಅಂದರೆ ಆಕಾಶ ತತ್ವ, ಶನಿಗ್ರಹಕ್ಕೆ ಹೆಬ್ಬೆರಳು ಮತ್ತು ಶನಿಗ್ರಹ ಮಧ್ಯದ ಬೆರಳು, ಇದೊಂದು 10 ರಿಂದ 20 ನಿಮಿಷ ಎಲ್ಲ ನಾವು ಮಾಡಬೇಕು. ಭ್ರಮರ ಮುದ್ರೆ ಇದು ಬಹಳ ಪರಿಣಾಮಕಾರಿಯಾದಂತಹ ಮುದ್ರೆ. ಯಾವ ಹೊತ್ತಿಗೆ ಮಾಡ್ಬೋದು, ಬಿಟ್ಟು ಮಾಡ್ಬೋದು, ಅಥವಾ 5 ನಿಮಿಷ ಮಾಡಿ ಸಹ ಮಾಡ್ಬೋದು. ಹಾಗೆ ಒಟ್ಟಾರೆಯಾಗಿ 20 ರಿಂದ 30 ನಿಮಿಷ ಅಲರ್ಜಿ ಇರೋರೆಲ್ಲ ಮಾಡಬೇಕು. ಆಮೇಲೆ ಸಹಜ ಶಂಖ ಮುದ್ರೆ, ಇದಕ್ಕೆ ಮಂತ್ರ ಇದೆ, ಓಂ ವಿಷ್ಣವೇ ನಮಃ, ಓಂ ವಿಷ್ಣವೇ ನಮಃ. ಎನಿ ಟೈಪ್ ಆಫ್ ಅಲರ್ಜಿ, ಫುಡ್ ಅಲರ್ಜಿ, ಆಮೇಲೆ ಮಾರ್ನಿಂಗ್ ಶೀತ, ಕೆಮ್ಮು, ದಮ್ಮು ಇತ್ಯಾದಿ ಕಡಿಮೆ ಆಗಲಿಕ್ಕೆ ಈ ಮುದ್ರೆ ಸಹ ಒಂದು 5, 10, 20 ನಿಮಿಷ ಎಲ್ಲ ಮಾಡ್ಬೋದು. ರುಟೀನ್ ಹೆಲ್ತಿಗೆ 10 ನಿಮಿಷ ಸಾಕು. ಈ ಪ್ರಸಕ್ತ ಪರಿಸ್ಥಿತಿಗೆ ಶ್ವಾಸಕೋಶದ ಲಂಗ್ಸಿನ ಆರೋಗ್ಯಕ್ಕೂ ಸಹ ಇದು ಸಹಕಾರಿ. ಯಾಕಂದರೆ ಇಲ್ಲಿ ಮಂತ್ರ ಹಾಕ್ತೀವಿ, ಓಂ ವಿಷ್ಣವೇ ನಮಃ, ಪಾಲನೆ ಪೋಷಣೆಗೆ. ಆಮೇಲೆ ಇದೊಂಥರ ಈ ಪ್ರೆಸ್ ಕೊಡುವಾಗ ಎಲ್ಲ ತತ್ವಗಳು ಬ್ಯಾಲೆನ್ಸ್ ಆಗಿ ನೋಡಿ, ಇಲ್ಲಿ ಅಗ್ನಿ ತತ್ವ ಮೇಲಿರ್ತದೆ. ಹಾಗೆ ಡಯಾಲಿಸಿಸ್ ಮುದ್ರೆ ಅಂತ ಅಡ್ಡ ಹೆಸರಿದೆ. ಅವರೊಂದು 10-20 ನಿಮಿಷ ಮಾಡಬೇಕು. ಮಂತ್ರ 108 ಬಾರಿ ಪಠಿಸಬೇಕು ಬಂಧುಗಳೇ. ಇನ್ನೀಗ ವರುಣ ಮುದ್ರೆ, ಚರ್ಮದ ಕಾಂತಿ ಹೊಳಪಿ, ಪಿಂಪಲ್ಸ್ ಎಲ್ಲ ಕಡಿಮೆ ಆಗಲಿಕ್ಕೆ, ಓಂ ವರುಣದೇವಾಯ ನಮಃ, ಓಂ ವರುಣದೇವಾಯ ನಮಃ, ಓಂ ವರುಣದೇವಾಯ ನಮಃ ಅಂತ ಹೇಳಬೇಕು. ಇದು ಸಾಮಾನ್ಯ ಅಲರ್ಜಿ ಇತ್ಯಾದಿಗಳು. ಇದು ಶೀತ ಇದ್ದವರು ಮಾತ್ರ 10 ನಿಮಿಷ, ಅದಕ್ಕಿಂತ ಹೆಚ್ಚು ಬೇಡ. ಶೀತ ಇಲ್ಲ, ತುಂಬ ಅಲರ್ಜಿ ಇದೆ, ಸ್ಕಿನ್ನಿಗೆ ಸಂಬಂಧಪಟ್ಟ ಒಂದು ಆರೋಗ್ಯಕ್ಕೆ ಈ ಮುದ್ರೆ. ಅದಲ್ಲದೆ ಈ ಸ್ತ್ರೀಯರಿಗೆ ಕಾಡುವ ಮೆನ್ಸಸ್ ಕ್ರ್ಯಾಂಪಿಗೆ ಈ ಮುದ್ರೆ ಸಹಕಾರಿ. 10 ರಿಂದ 20 ನಿಮಿಷ ಎಲ್ಲ ಮಾಡಬಹುದು. ಕೊನೆಯಲ್ಲಿ ಚಿಕಿತ್ಸಾ ರೂಪದಲ್ಲಿ ಪುನಃ ಕೊನೆಗೆ ಪ್ರಾಣಮುದ್ರೆ 10 ನಿಮಿಷ ಮಾಡಬೇಕು ಬಂಧುಗಳೇ. ಆತ್ಮೀಯ ವೀಕ್ಷಕ ಬಾಂಧವರೇ, ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ, ಸಂಘನಿಕೇತನ ಮಂಗಳೂರು ಹಾಗೂ ನಮ್ಮ ಟಿ ವಿ ಸಹಯೋಗದೊಂದಿಗೆ ಈ ಪ್ರಸ್ತುತ ಪಡಿಸುವಂತಹ
ಆರೋಗ್ಯಕ್ಕಾಗಿ ಯೋಗ ಈ ಒಂದು ಸಂಚಿಕೆಯ ಮಾಲಿಕೆಯನ್ನು ಇವಾಗ ನಾವು ಸಮಾಪನಗೊಳಿಸ್ತಾ ಇದ್ದೇವೆ. ಈಗ ನಾವು ಶಾಂತಿ ಮಂತ್ರ ಪಠಣ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು, ವಂದನೆಗಳು.